ಏರ್ಟೆಲ್ ಮತ್ತು ಜಿಯೋಗಳು ಸ್ಟಾರ್ಲಿಂಕ್ ಸಂಪರ್ಕ ತಂತು ಮೂಲಕ ಅಂತರಬಲೆ ಸೇವೆ ನೀಡಲು ಸಿದ್ಧತೆ ನಡೆಸಿವೆಯಾದ್ದರಿಂದ ಇಲ್ಲಿ ಇಂಟರ್ನೆಟ್ ಸೇವೆಯ ಶುಲ್ಕ ಎಷ್ಟಾಗಬಹುದು? ಈ ಪ್ರಶ್ನೆಯು ಈಗ ಸಾಕಷ್ಟು ಜನರನ್ನು ಕಾಡುತ್ತಿದೆ. ನಮ್ಮ ಪಕ್ಕದ ದೇಶವಾದ ಭೂತಾನ್ನಲ್ಲಿ ಈಗಾಗಲೇ ಸ್ಟಾರ್ ಲಿಂಕ್ ಇಂಟರ್ನೆಟ್ ಸೇವೆ ಇದೆ. ಭಾರತದ ನೆರೆಹೊರೆಯಲ್ಲಿ ಬೇರೆ ಯಾವ ದೇಶದಲ್ಲೂ ಸ್ಟಾರ್ ಲಿಂಕ್ ಸೇವೆ ಇಲ್ಲ. ಭೂತಾನಿನಲ್ಲಿ ಸ್ಟಾರ್ ಲಿಂಕ್ 2 ಸೇವೆಗಳನ್ನು ಒದಗಿಸುತ್ತಿದೆ. ಈ ಎರಡರ ವ್ಯತ್ಯಾಸವೆಂದರೆ ವೇಗ. ರೆಸಿಡೆನ್ಷಿಯಲ್ ಲೈಟ್ ಯೋಜನೆಯ ವೇಗವು 23 Mbps-ನಿಂದ 100 Mbps-ನವರೆಗೆ ಇರುತ್ತದೆ. ಸ್ಟ್ಯಾಂಡರ್ಡ್ ರೆಸಿಡೆನ್ಷಿಯಲ್ ಯೋಜನೆಯಲ್ಲಿ ವೇಗವು 25 Mbps-ನಿಂದ 110 Mbps-ನವರೆಗೆ ಇರುತ್ತದೆ. ಮೊದಲನೆಯದಕ್ಕೆ ₹3,000 ಮತ್ತು ಎರಡನೆಯದಕ್ಕೆ ₹4,200 ಶುಲ್ಕವಿದೆ. ಇದೇ ಸೇವೆಗೆ ಯುಎಸ್ಎಯಲ್ಲಿ ₹10,000 ಮತ್ತು ಕೆನ್ಯಾದಲ್ಲಿ ₹830 ಶುಲ್ಕವಿದೆ. ಭಾರತದಲ್ಲಿ ಸ್ಟಾರ್ ಲಿಂಕ್ ಸಾಧನಗಳ ಅಳವಡಿಕೆಗೆ 25,000 ರಿಂದ 30,000 ಇರಬಹುದು. ಸ್ಟಾರ್ ಲಿಂಕ್ ಇಂಟರ್ನೆಟ್ ಸೇವೆಗೆ 5,000 ರಿಂದ 7,000 ಆಗಬಹುದು ಎಂದು ಹೇಳಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ದೆಹಲಿ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.